ಸಂಚಲನ ಪಾಣೀರು ಘಟಕ, ವೆಸ್ಟರ್ನ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ, ಡಿವೈನ್ ವರ್ಡ್ ಇದರ ಸಹಯೋಗ ಮತ್ತು ಎಜೆ ಹಾಸ್ಪಿಟಲ್ ಇವರೊಂದಿಗೆ ಸೇರಿ ನಡೆಸುತ್ತಿರುವ 38ನೇ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ವಾಲ್ಟರ್ ಸ್ಟೀಫನ್ ಮೆಂಡಿಸ್, ಡಾಕ್ಟರ್ ಎ.ಬಿ. ಆಲುಕಲ್, ಅಸಿಸ್ಟೆಂಟ್ ಪ್ರೊಫೆಸರ್, ಎಜೆ ಡೆಂಟಲ್ ಕಾಲೇಜ್, ಡಾಕ್ಟರ್ ರಜೀಬ್, ಅಸಿಸ್ಟೆಂಟ್ ಪ್ರೊಫೆಸರ್, ಜನರಲ್ ಮೆಡಿಸಿನ್, ಎಜೆ IMS, ಸಿಸ್ಟರ್ ಟ್ರೀಸಾ, ಸಂತ ಜೋಸೆಫರ ಶಾಲೆಯ HM, ಮೈಕಲ್ ಲೋಬ ಹಾಗೂ ಸರಿತಾ ಡಿಸೋಜ, ಡೆನ್ಸಿಲ್ ಡಿಸೋಜ ಅಧ್ಯಕ್ಷರು, ದಕ್ಷಿಣ ವಲಯ ICYM ಹಾಗೂ ICYM ಸೆಕ್ರೆಟರಿ ಜೋಸ್ನಾ ಇವರನ್ನು ವೇದಿಕೆಗೆ ಕರೆತರಬೇಕಾಗಿ ಸ್ಟ್ಯಾನ್ಲಿ ಅವರನ್ನು ಕೇಳಿಕೊಳ್ಳುತ್ತೇನೆ. ಯಾವುದೇ ಕಾರ್ಯಕ್ರಮವು ಯಶಸ್ವಿಯಾಗಬೇಕಾದರೂ ದೇವರ ಅನುಗ್ರಹ ಮುಖ್ಯವಾದದ್ದು. ಆದ್ದರಿಂದ ನಾನು ಜೋಸ್ನಾ ಹಾಗೂ ತಂಡವನ್ನು ಪ್ರಾರ್ಥನಾ ವಿಧಿ ನಡೆಸಲು ವಿನಂತಿಸುತ್ತೇನೆ. ಧನ್ಯವಾದ ಪ್ರಭು, किया तूने कार्य महान मेरे प्रभु. कहता है दिल मेरा धन्यवाद प्रभु, किया तूने कार्य महान मेरे प्रभु. तूने दिया एक जीवन नया, कैसे कहूँ धन्यवाद मेरे प्रभु. तूने दिया एक जीवन नया, कैसे कहूँ धन्यवाद मेरे प्रभु. कहता है दिल मेरा धन्यवाद प्रभु, किया तूने कार्य महान मेरे प्रभु. कहता है दिल मेरा धन्यवाद प्रभु, किया तूने कार्य महान मेरे प्रभु. ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ದೇವರ ಅನುಗ್ರಹ ಬೇಡಿದ ಜೋಸ್ನಾ ಹಾಗೂ ತಂಡಕ್ಕೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರನ್ನು ಸ್ವಾಗತಿಸಲು ಮುಂದೆ ಬರುತ್ತಿದ್ದಾರೆ ಪಾಣೀರ್ ICYM ಘಟಕದ ಅಧ್ಯಕ್ಷರಾಗಿರುವ ಸ್ಟ್ಯಾನ್ಲಿ ಮುಂತೇರೂರವರು. ಆತ್ಮೀಯರೇ, ಇವತ್ತಿನ 38ನೇ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರಕ್ಕೆ ಈ ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿಗಳನ್ನು ನಾನು ಸ್ವಾಗತಿಸಲು ಬಯಸುತ್ತೇನೆ. ಮೊದಲಿಗೆ ನಾನು ಸ್ವಾಗತವನ್ನು ಮಾಡುತ್ತೇನೆ ವಾಲ್ಟರ್ ಸ್ಟೀಫನ್ ಮೆಂಡಿಸ್. ಇವರು ನಮಗೆ ಈ ವೈದ್ಯಕೀಯ ಶಿಬಿರಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಇವರಿಗೆ ನಾನು ನಮ್ಮ ICYM ಸಂಘದ ಪರವಾಗಿಯೂ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿಯೂ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿಷನ್ ವರ್ಲ್ಡ್ ಉರ್ವ ಸ್ಟೋರ್ ಕೋಆರ್ಡಿನೇಟರ್ ICAMP ಆಗಿರುವ ಲಿಯಾನ್ ರೊನಾಲ್ಡ್ ಕೊಲೊಸೋ, ಇವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸ್ಥಳಾವಕಾಶವನ್ನು ನೀಡಿದ ಸಿಸ್ಟರ್ ಟ್ರೀಸಾ, ಈ ಶಾಲೆಯ ಮುಖ್ಯೋಪಾಧ್ಯಾಯನಿಯವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇವರಿಗೆ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಲ್ಲಿ ಆಗಮಿಸಿದ್ದಾರೆ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮ್ಯಾಂಗ್ಳೂರ್, ಇವರ ಡಾಕ್ಟರ್ ಆಗಿರುವ ಎ.ಬಿ. ಆಲುಕಾಲ್, ಇವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇವರಿಗೆ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ನಾನು ಸ್ವಾಗತವನ್ನು ಮಾಡುತ್ತೇನೆ ಇಲ್ಲಿ ಕೋಲಿ ಪರಿಷದ ಉಪಾಧ್ಯಕ್ಷ ಮತ್ತು ಕಾರ್ಯದರ್ಶಿ ಆಗಿರುವ ಶ್ರೀಮಾನ್ ಮೈಕಲ್ ಲೋಬೋ ಹಾಗೂ ಶ್ರೀಮತಿ ಸರಿತಾ, ಇವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇವರಿಗೆ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಜನರಲ್ ಮೆಡಿಸಿನ್ ಇದರ ಡಾಕ್ಟರ್ ಆಗಿರುವ ಡಾಕ್ಟರ್ ಜಿ, ಇವರಿಗೆ ನಾನು ಸ್ವಾಗತಿಸುತ್ತೇನೆ. ಇವರಿಗೆ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾನು ಸ್ವಾಗತವನ್ನು ಮಾಡುತ್ತೇನೆ ನಮ್ಮ ICYM ವಾರ್ಡ್ ಅಧ್ಯಕ್ಷ ಡೆರಿಲ್ ಡಿಸೋಜ, ಇವರಿಗೆ ನಾನು ನಮ್ಮ ICYM ಸಂಘದ ಪರವಾಗಿಯೂ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿಯೂ ಸ್ವಾಗತಿಸುತ್ತೇನೆ. ಇವರಿಗೆ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾನು ಸ್ವಾಗತವನ್ನು ಮಾಡುತ್ತೇನೆ ನಮ್ಮ ICYMನ ವಾರ್ಡ್ ಕಾರ್ಯದರ್ಶಿಯಾಗಿರುವ ಜೋಸ್ನಾ ಜನಿತಾ, ಇವರಿಗೆ ನಾನು
ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇವರಿಗೆ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನನಗೆ ಈ ಸ್ವಾಗತ ಭಾಷಣವನ್ನು ಮಾಡಲು ಅನುಮತಿಯನ್ನು ಕೊಟ್ಟ ನಿಮಗೆಲ್ಲರಿಗೂ ಸ್ವಾಗತಿಸುತ್ತಾ ನನ್ನ ಈ 2 ಮಾತನ್ನು ಕೊನೆಗೊಳಿಸುತ್ತೇನೆ. ಸ್ವಾಗತಿಸಿದ ಸ್ಟ್ಯಾನ್ಲಿ ಮುಂತೇರು, ನಿಮಗೂ ಸ್ವಾಗತ. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಬೇಕಾಗಿ ಅತಿಥಿಗಳನ್ನು ಕೇಳಿಕೊಳ್ಳುತ್ತೇನೆ. ಈಗ ನಮ್ಮ ಮುಂದೆ ಈ ವೈದ್ಯಕೀಯ ಶಿಬಿರದ ಬಗ್ಗೆ ಕೋಆರ್ಡಿನೇಟರ್ ಫಾರ್ ಮೆಡಿಕಲ್ ಕ್ಯಾಂಪ್ ಇದರ ಕೋಆರ್ಡಿನೇಟರ್ ಆಗಿರುವ ಲಯನ್ ರೊನಾಲ್ಡ್ ಕೊಲಕರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತುಗಳನ್ನು ಆಡಲಿದ್ದಾರೆ. ದಯಾಮಾತಾ ಚರ್ಚ್, ಡಿವೈನ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯವರು ನಡೆಸಿಕೊಡುವಂಥ 38ನೇ ಪ್ರೀ ಚೆಕಪ್ ECG, ಡೆಂಟಲ್ ಸ್ಕ್ರೀನಿಂಗ್, ಆರ್ಥೋ, ಬ್ಲಡ್ ಶುಗರ್ ಚೆಕಪ್ AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಿನವರ ವತಿಯಿಂದ AJ ಮೆಡಿಕಲ್ ಕಾಲೇಜಿನ ಡಾಕ್ಟರ್ PG ಹಾಗೂ ಕನ್ಸಲ್ಟೆಂಟ್ ಡಾಕ್ಟರ್ ಹಾಗೂ ಮೆಡಿಕಲ್ ಸೋಷಿಯಲ್ ವರ್ಕರ್ಸ್ ಇವರಿಗೆಲ್ಲರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ನಮ್ಮ ಮುಂದೆ ಇದ್ದಾರೆ ಡಾಕ್ಟರ್ AB ಆಲುಕ್ಕಲ್. ಡಾಕ್ಟರ್ AB ಆಲುಕ್ಕರ್ ಅವರಿಗೆ ಕೂಡ ಸ್ವಾಗತ. ಡಾಕ್ಟರ್ ರಾಜೀವ್, ಅಸಿಸ್ಟೆಂಟ್ ಪ್ರೊಫೆಸರ್, ಜನರಲ್ ಮೆಡಿಸಿನ್ ವಿಭಾಗ, AJ ಮೆಡಿಕಲ್ ಕಾಲೇಜ್. ಮತ್ತು ಇವತ್ತಿನ ಮುಖ್ಯ ಅತಿಥಿಯಾದ ಸ್ಟೀಫನ್ ಮೆಂಡಿಸ್ರವರು ಹಾಗೂ ಸ್ಕೂಲ್ನ ಪ್ರಿನ್ಸಿಪಾಲರಾದ ಸಿಸ್ಟರ್ ಅವರು. ಡಿವೈನ್ ಚಾರಿಟೇಬಲ್ ಟ್ರಸ್ಟ್ನವರು ಇದು ಮಾಡುವಂಥ 38ನೇ ಕ್ಯಾಂಪ್ ಮಿಸಸ್ ಮಗ್ದಲಿನ್ ಮೆಂಡಿಸ್ ಮತ್ತು ಅವರ ಪುತ್ರರಾದ ಅರುಣ್ ಮೆಂಡಿಸ್ ಹಾಗೂ ಸ್ಟೀಫನ್ ಮೆಂಡಿಸ್ ಅವರು ಈ 38 ಕ್ಯಾಂಪ್ಗಳಲ್ಲಿ 4,000ಕ್ಕಿಂತ ಹೆಚ್ಚು ಕನ್ನಡಕಗಳನ್ನು ಅತಿ ಉತ್ತಮ ರೀತಿಯಲ್ಲಿ ಜನರಿಗೆ ಪೂರೈಸಿದ್ದಾರೆ. ಒಂದು ಸಂಘ ಸಂಸ್ಥೆಗಳು ಕೂಡಿ ಮಾಡುವಂಥದ್ದು ಇಂಥ ಕೆಲಸ ಇರ್ತದೆ. ಆದರೆ ಒಂದು ಕುಟುಂಬ ಜನರ ಮೇಲೆ ಇಷ್ಟು ಪ್ರೀತಿ ಇಟ್ಟು ಅವರಿಗೆ ಕನ್ನಡಕಗಳನ್ನು ಮಾತ್ರ ಅಲ್ಲದೆ ಕ್ಯಾಟ್ರೇಟ್ ಆಪರೇಷನ್ಗಳನ್ನು ಕೂಡ ಮಾಡಿಸಿ ಅವರ ಡೆಂಟಲ್, ಆಮೇಲೆ ಬ್ಲಡ್ ಶುಗರ್, ECG ಎಲ್ಲ ತೆಗೆಸುವಂಥ ಬಂದೋಬಸ್ತುಗಳನ್ನು ಹಳ್ಳಿಯಲ್ಲಿ ಮಾಡಿದ್ದಾರೆ. ಇಂಥ ಒಂದು ಕುಟುಂಬಕ್ಕೆ ದೇವರು ಒಳ್ಳೆಯ ಆಶೀರ್ವಾದ ಕೊಡಲಿ, ಅವರಿಗೆ ಕೂಡ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅವರಿಗೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು, ಆ ಕುಟುಂಬಕ್ಕೆ ನೀವೊಂದು ಚಪ್ಪಾಳೆ ತಟ್ಟಿ ಅಂತ ಕೇಳ್ತಾ ಇದ್ದೇನೆ. ಇಲ್ಲಿ ಮುಗಿಲಿಲ್ಲ, ಇನ್ನು ಈ ವರ್ಷದ ಅಂತ್ಯದ ಒಳಗೆ ಇನ್ನೂ 12 ಕ್ಯಾಂಪ್ ಮಾಡಿ ಯೇಸು ಕ್ರಿಸ್ತನ ಜನ್ಮವನ್ನು ಕ್ರಿಸ್ಮಸನ್ನು 50ನೇ ಕ್ಯಾಂಪಿನೊಟ್ಟಿಗೆ ಮುಗಿಸುವಂಥ ಒಂದು ಜವಾಬ್ದಾರಿಯನ್ನು ನಮ್ಮ ಸ್ಟೀಫನ್ ಮೆಂಡಿಸ್ ಅವರು ತೆಗೆದುಕೊಂಡಿದ್ದಾರೆ. 2013 ಜನವರಿ 5ರಂದು ಅಲಂಗಾರ್ನಲ್ಲಿ ಫಸ್ಟ್ ಕ್ಯಾಂಪ್ ನಾವು ಮಾಡಿದ್ದೆವು. ಆಗ ಅವರು ಹೇಳಿದರು ಒಂದು 30 ಕ್ಯಾಂಪ್ ಮಾಡುವ ಅಂಥೇಳಿ. 30ನೇ ಕ್ಯಾಂಪ್ ಆಗುವಾಗ ಹೇಳಿದರು 50 ಮಾಡುವ ಅಂಥೇಳಿ. ಇಂಥ ಒಂದು
ಜನರ ಸೇವೆಯ ಮನೋಭಾವವನ್ನು ಇಟ್ಟುಕೊಂಡಂಥ ವ್ಯಕ್ತಿ ನಿಮಗೆಲ್ಲರಿಗೂ ಪರಿಚಿತರಾಗಿರ್ಬೋದು. ಆದರೆ ನಾನು ಅವರಿಗೆ ಬಾಲ್ಯತನದಿಂದ ನೋಡ್ತಾ ಇದ್ದೇನೆ. ಅವರ ಒಳ್ಳೆಯ ಗುಣ ಅಂತೇಳಿದರೆ, ನಾನು ಅವರ ಹತ್ರ ಕೇಳಿದೆ ಜನರಿಗೆ ಎಂಥ ಕನ್ನಡಕವನ್ನು ಕೊಡಬೇಕು ಅಂತೇಳಿ. ಅವರು ನನ್ನ ಹತ್ರ ಒಂದು ಕನ್ನಡಕ ಮಾಡಿದರು. ಅವರು ಹೇಳಿದರು, ನನಗೆ ಎಂಥ ಕನ್ನಡಕ ನೀವು ಮಾಡಿಕೊಟ್ಟಿದ್ದೀರಿ, ಅಂಥ ಕನ್ನಡಕಗಳನ್ನೇ ಜನರಿಗೆ ಕೊಡಬೇಕು, ಅದನ್ನು ಜನರು ಉಪಯೋಗ ಮಾಡಬೇಕು ಅಂತ ಹೇಳಿದ್ದೇನೆ. ಮತ್ತೊಂದು ನನಗೆ ಖುಷಿ ಆಗ್ತದೆ ಅಂತ ಹೇಳಿದರೆ, ನಾನು 4,000 ಕನ್ನಡಕಗಳನ್ನು ಕೊಟ್ಟಲ್ಲಿ ದೇವರ ದಯದಿಂದ ಇನ್ನೂ ಕೂಡ ಒಂದು ಕಂಪ್ಲೇಂಟ್ ಬರಲಿಲ್ಲ. ಆದ್ದರಿಂದ ನಾನು ನನ್ನ ಸಂಸ್ಥೆಯಾದ ವಿಜನ್ ವರ್ಲ್ಡಿನಿಂದ ಡಿವೈನ್ ವರ್ಡ್ ಚಾರಿಟಬಲ್ ಟ್ರಸ್ಟ್ನ ಸ್ಟೀಫನ್ ಮೆಂಡಿಸ್ ಅವರಿಗೂ, ಅರುಣ್ ಮೆಂಡಿಸ್ ಅವರಿಗೂ ಹಾಗೂ ಅವರ ತಾಯಿಯಾದ ಮಗ್ದಲೇನ್ ಮೆಂಡಿಸ್ ಅವರಿಗೆ ಧನ್ಯವಾದ ಕೊಡ್ತಾ ಇದ್ದೇನೆ. ಮತ್ತು AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನಿಮಗೆ ಎಲ್ಲರಿಗೆ ಗೊತ್ತಿದ್ದಾಗೆ ನಿಮ್ಮ ಎಲ್ಲ ಥರದ ರೋಗಗಳಿಗೆ, ನಿಮ್ಮ ಈ ಎದೆ ರೋಗ ಆಗಲಿ, ಡೆಂಟಲ್ ಸ್ಕ್ರೀನಿಂಗ್ ಆಗಲಿ, ಬ್ಲಡ್ ಶುಗರ್ ಆಗಲಿ, ಅದು ಇಲ್ಲಿ ಮಾಡ್ತಾರೆ. ECG ತೆಗೆದು ಇಲ್ಲಿ ನಿಮಗೆ ನೋಡ್ತಾರೆ. ಏನು ತೊಂದರೆ ಇದ್ದರೆ ನಿಮಗೆ AJಗೆ ರೆಫರ್ ಮಾಡ್ತಾರೆ. ಅಲ್ಲಿ ಕೂಡ ಏನೂ ಹಣ ತಗೊಳ್ಳದೆ ಒಳ್ಳೆಯ ರೀತಿಯಿಂದ ನಿಮಗೆ ಊಟೋಪಚಾರ ಕೊಟ್ಟು ನಿಮ್ಮನ್ನು ಟ್ರೀಟ್ಮೆಂಟ್ ಮಾಡಿ ನಿಮಗೆ ಹಿಂದೆ ಕಳಿಸಿಕೊಡ್ತಾರೆ. ಅಂಥ ಆಡಳಿತ ಮಂಡಳಿಗೆ ಕೂಡ, AJ ಆಡಳಿತ ಮಂಡಳಿಗೆ ಕೂಡ ಕೋಆರ್ಡಿನೇಟರ್ ಆಗಿ ನಾನು ಧನ್ಯವಾದ ಮಾಡ್ತಾ ಇದ್ದೇನೆ. ಈ ಕ್ಯಾಂಪಿಗೆ ಅರೇಂಜ್ಮೆಂಟ್ ಮಾಡಬೇಕಾದ್ರೆ ನಾವು ಸ್ಯಾಂಕ್ಷನ್ ಹಾಸ್ಪಿಟಲಿಂದ ತಗೊಳ್ತೇವೆ. ಆದರೆ ಮೆಡಿಕಲ್ ಸೋಷಿಯಲ್ ವರ್ಕರ್ಸ್ನವರು ನಾವು ಅಲ್ಲಿ ಹೋದಾಗ ನಮಗೆ ಕೊಡುವಂಥ ಸಹಕಾರ, ನಮಗೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನು ತಂದು ಜನರಿಗೆ ತಪಾಸಣೆ ಮಾಡಿ ಅವರ ನಿಜವಾದ ಕಷ್ಟವನ್ನು ಕಡಿಮೆ ಮಾಡೋದರಲ್ಲಿ ಭಾಗಿದಾರಾದಂಥ ಮೆಡಿಕಲ್ ಸೋಷಿಯಲ್ ವರ್ಕರ್ ಅವರಿಗೂ ಕೂಡ ಈಗ ನೆನಪಿಸ್ತಾ ಇದ್ದೇನೆ. ನಾನು ಅವರಿಗೆ ಕೂಡ ಧನ್ಯವಾದ. ಇನ್ನು ಈ ಬರುವ ತಿಂಗಳು ನಾವು ಈ ತಿಂಗಳನ್ನ ಬರುವ ವಾರ ಅಂದರೆ ಬರುವ ತಿಂಗಳನ್ನ 6th ನಾವು ಪಜೀರಲ್ಲಿ ಕ್ಯಾಂಪ್ ಇಡ್ತಾ ಇದ್ದೇವೆ. ಇಲ್ಲಿಂದ ನಿಮಗೆ ಹತ್ತಿರ ಉಂಟು ಕಾಣ್ತದೆ. ಆದರೆ ಯಾರಿಗಾದರೂ ಇಲ್ಲಿಂದ ಅಲ್ಲಿ ಬರಬೇಕಾದ್ರೆ ಬರ್ಬೋದು. ಅಲ್ಲಿ ನಮ್ಮ NF ಹಾಸ್ಪಿಟಲ್ನವರು ಬಂದು ನಿಮಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಮತ್ತು ಮಗದೊಮ್ಮೆ ಈ ಅವಕಾಶ ಮತ್ತು ಈ ಇಂಥ ಒಳ್ಳೆಯ ಕೆಲಸ ಮಾಡುವಂಥ ಸ್ಟೀಫನ್ ಮೆಂಡಿಸ್ ಅವರಿಗೆ, ಅರುಣ್ ಮೆಂಡಿಸ್ ಹಾಗೂ ಮಗ್ದಲೇನ್ ಮೆಂಡಿಸ್ ಅವರ ಕುಟುಂಬಕ್ಕೆ ಧನ್ಯವಾದ ಹೇಳ್ತಾ, ಇಲ್ಲಿ ನೆರೆದರೆ ಎಲ್ಲ ಫಲಾನುಭವಿಗಳಿಗೆ ಧನ್ಯವಾದ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಶಿಬಿರದ ಕಾರ್ಯಕ್ರಮದ ಗುರಿ, ಪ್ರಯೋಜನ ಇದರ ಬಗ್ಗೆ ನಮಗೆ ಅರಿವು ಮೂಡಿಸಿದ ನಿಮಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ವಾಲ್ಟರ್ ಸ್ಟೀಫನ್ ಮೆಂಡಿಸ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಡಿವೈನ್ ವರ್ಡ್ ಚಾರಿಟೇಬಲ್ ಟ್ರಸ್ಟ್, ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅವರ್ ಲೇಡಿ ಆಫ್ ಮರ್ಸಿ ಚರ್ಚ್, ಉಳ್ಳಾಲ್ ಪನೀರ್ and ICOM Paneer in association with AJ Institute of Medical Science, Mangalore. ಇವತ್ತಿನ 38ನೇ ಕ್ಯಾಂಪ್ಗೆ AJ ಹಾಸ್ಪಿಟ್ಲಿಂದ ತುಂಬ ಜನ ಡಾಕ್ಟರ್ಸ್ನ ನೋಡಿದ್ದೇನೆ. ಡೆಂಟಲಿಗೆ ಸಪ್ರೇಟ್ ಟೀಮ್ ಬಂದಿದೆ, ECGಗೆ ಸಪ್ರೇಟ್ ಬಂದಿದೆ, ಬ್ಲಡ್ ಶುಗರಿಗೂ ಸಪ್ರೇಟ್ ಬಂದಿದೆ. ಹೀಗೆ ಒಂದು ಬಹುಶಃ AJ ಹಾಸ್ಪಿಟ್ಲಿಂದ ಇಷ್ಟೊಂದು ಸಂಖ್ಯೆಯಲ್ಲಿ ಇಲ್ಲಿ ಬಂದಿರಬೇಕಾದರೆ ಖಂಡಿತ AJ ಹಾಸ್ಪಿಟ್ಲಿನವರಿಗೆ ಡಿವೈನ್ ವರ್ಡ್ ಮತ್ತು ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಟ್ಟಿರುವ ಒಂದು ಒಳ್ಳೆಯ ಸಂಬಂಧ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಹೆಚ್ಚಿನ ಕ್ಯಾಂಪ್ಗಳಿಗೆ AJ ಹಾಸ್ಪಿಟ್ಲಿಂದ ನಮಗೆ ಯಾವಾಗಲೂ ಇಲ್ಲ ಅಂತ ಅವರು ಹೇಳಲಿಲ್ಲ. ನಮಗೆ ಕ್ಯಾಂಪಿಗೆ ನಾನು ಇಲ್ಲಿ ಉಲ್ಲೇಖಲು ಇಷ್ಟಪಡ್ತೇನೆ. ಕ್ಯಾಂಪಿಗೆ ನಮಗೆ AJ ಹಾಸ್ಪಿಟ್ಲ್, ಫಾದರ್ ಮುಲ್ಲಾಸ್, ಹಾಗೆ ನಿಟ್ಟೆಯಿಂದ ಯಾವ ಹಾಸ್ಪಿಟ್ಲ್, ನಿಟ್ಟೆ KS ಹೆಗ್ಡೆ, ಹಾಗೆ ಎನಪಯ, ಹಾಗೆ ವಿವಿಧ ಎಲ್ಲ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್, ಅದೇ ರೀತಿ KMC, ಬಹುಶಃ ಎಲ್ಲರನ್ನೂ ಒಂದು ಕರೆದು ಅದು ಮೆಡಿಕಲ್ ಕ್ಯಾಂಪ್ ಮಾಡೋದಾದರೆ ಬಹುಶಃ ಅದು ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಡಿವೈನ್ ವರ್ಲ್ಡ್ ಮಾತ್ರ ಅಂತ ಕಾಣ್ತದೆ. ಯಾಕೆಂದರೆ ಇದರಲ್ಲಿ ಹೇಳಲಿಕ್ಕೆ ಬಯಸುವ ವಿಷಯ ಇಷ್ಟೇ, ಎಲ್ಲರಿಗೂ ಮನಸ್ಸಿರ್ತದೆ ಒಳ್ಳೆ ಕೆಲಸ ಮಾಡಲಿಕ್ಕೆ, ಆದರೆ ಅದು ಆರ್ಗನೈಸ್ ಮಾಡಲಿಕ್ಕೂ ಅಷ್ಟು ಸುಲಭ ಇರುವುದಿಲ್ಲ.
ಆರ್ಗನೈಸ್ ಮಾಡಲಿಕ್ಕೆ ನಮಗೆ ಇಲ್ಲಿ ICMನ ಯುವಕ ಯುವತಿಯರು ತುಂಬ ಸಹಕಾರ ನೀಡಿದ್ದಾರೆ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಒಳ್ಳೆಯ ಸಂಗತಿ ಅಂತ ಹೇಳಿದರೆ, ಇಲ್ಲಿ ನಮಗೆ ಮೊದಲ ಬಾರಿ ಹೇಳ್ಬೋದು, ಇಬ್ಬರು ಸ್ಪಾನ್ಸರ್ಸ್ ನಮಗೆ ಈ 2 ಕಾರ್ಯಕ್ರಮಕ್ಕೆ ನಮಗೆ ಇಬ್ಬರು ಸ್ಪಾನ್ಸರ್ಸ್ ಸಿಕ್ಕಿದ್ದಾರೆ. ಅವರಿಗೆ ಸಹ ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸಲಿಕ್ಕೆ ಬಯಸ್ತೇನೆ. ಇವತ್ತು ಇಲ್ಲಿ ಆಗುವ ಕ್ಯಾಂಪಲ್ಲಿ ಖಂಡಿತವಾಗಿ ಯಾವುದೇ ರೋಗ, ಬಹುಶಃ ಎಲ್ಲ ರೋಗಕ್ಕೆ ಮದ್ದು ಅಂತೇಳಿ ರಾಮಮಣ ಅಂತ ಹೇಳ್ತಾ ಇದ್ದರು. ಮುಂಚೆ ಎಲ್ಲ ರೋಗಕ್ಕೆ ಆಗುವ ಒಂದು ಮದ್ದಿತ್ತು. ಹಾಗೆ ಇವತ್ತು ಏಜ್ ಹಾಸ್ಪಿಟ್ಲಿಂದ ಎಲ್ಲ ರೋಗ ನೋಡಲು ಒಬ್ಬರನ್ನಲ್ಲ, ಪ್ರತ್ಯೇಕ ಒಂದೊಂದು ರೋಗಕ್ಕೆ ಒಂದೊಂದು ಡಾಕ್ಟ್ರಂತೆ ಬಹುಶಃ ಎಲ್ಲ ರೋಗ ನಿಮ್ಮ ನೋಡುವಂಥ ವ್ಯವಸ್ಥೆ ಇಲ್ಲಿ ಮಾಡಿದ್ದಾರೆ. ಹಾಗಾಗಿ ಖಂಡಿತ ಇವತ್ತಿನ ಮೆಡಿಕಲ್ ಕ್ಯಾಂಪು ಒಂದು ಒಳ್ಳೆಯ ರೀತಿಯಲ್ಲಿ ನಡೀತದಂತೆ ನನಗೆ ಭರವಸೆ ಉಂಟು. ಈ ಸಂದರ್ಭದಲ್ಲಿ ನಾನೊಂದು ಘೋಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಡಿವೈನ್ ವರ್ಡ್ ನಾವು ಈಗ ಕೇವಲ ಮೆಡಿಕಲ್ ಕ್ಯಾಂಪ್ ಮಾತ್ರ ಅಲ್ಲ, ನಾವೀಗ ಹತ್ತೂರು ಕಾರ್ಕಳದ ಪೌಢಪುರುಷ ಸಂತ ಲಾರೆನ್ಸ್, ಇದು ಸರ್ವಧರ್ಮದವರು ಒಂದು ವಿಸಿಟ್ ಮಾಡುವಂಥ ಒಂದು ಕ್ಷೇತ್ರ. ಈ ಕ್ಷೇತ್ರದ ಬಗ್ಗೆ ನಾವೊಂದು ಮೂವಿ ಮಾಡ್ತಾ ಇದ್ದೇವೆ. ಆ ಮೂವಿ ಈಗಾಗಲೇ ಚಿತ್ರೀಕರಣ ಕೊನೆಗೊಂಡು ಎಡಿಟಿಂಗ್ ಆಗಿ ಈಗ ಫೈನಲ್ ಸ್ಟೇಜಲ್ಲಿ ಉಂಟು. ಡಿಸೆಂಬರ್ ತಿಂಗಳಲ್ಲಿ ಈ ಮೂವಿಯು 25 ಥಿಯೇಟ್ರ್ಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆ ಆಗ್ತದೆ. ಕೆಲವು ಇದರ ಹೈಲೈಟ್ಸ್ ಸಹ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದರಲ್ಲಿ ಪ್ರಖ್ಯಾತ ಸಂಗೀತಗಾರರಾದ SP ಬಾಲಸುಬ್ರಹ್ಮಣ್ಯಂ 2 ಪದ್ಯಗಳನ್ನು ಹಾಡಿದ್ದಾರೆ. ಹಾಗೆ ರಾಜೇಶ್ ಕೃಷ್ಣನ್ ಮತ್ತು ಇತರ ಹಲವರಿಂದ ಹಾಡುಗಳನ್ನು ಹಾಡಿಸಿದ್ದೇವೆ. ಅದೇ ರೀತಿ ಶೋಭರಾಜ್, ಭವ್ಯ, ರವಿಚೇತನ್, ಟೆನಿಸ್ ಕೃಷ್ಣ, ಸ್ವಸ್ತಿಕ್ ಶಂಕರ್ ಅಂತ, ಹಾಗೆಲ್ಲದೆ ಊರಿನವರು ತುಂಬ ಕಲಾವಿದರನ್ನು ಸೇರಿಸಿಕೊಂಡು ಈ ಒಂದು ಮೂವಿಯನ್ನು ನಾವು ತಯಾರಿಸಿದ್ದೇವೆ. ಏಕಕಾಲದಲ್ಲಿ ನಾನು ಹೇಳಿದಾಗೆ 25 ಊರುಗಳಲ್ಲಿ 25, ಅದರಲ್ಲಿ 5 ಸಿನೆಪಾಲಿಸ್ ಉಂಟು. ಬಾಂಬೆ ಮತ್ತು ಗೋವಾ ಮತ್ತು ಕೇರಳದಲ್ಲಿ ಮತ್ತು ಕರ್ನಾಟಕದಲ್ಲಿ, ಹೀಗೆ ಎಲ್ಲ ಕಡೆ ಒಮ್ಮೆಲೆ ನಾವು ಬಿಡುಗಡೆ ಮಾತ್ರ ಅಲ್ಲ, ನಾವು 6 ಲ್ಯಾಂಗ್ವೇಜಲ್ಲಿ ಅದನ್ನು ಚಿತ್ರೀಕರಣ ಮಾಡ್ತಾ ಇದ್ದೇವೆ. ಕನ್ನಡ, ತೆಲುಗು, ತಮಿಳು, ಇಂಗ್ಲೀಷ್, ಹಿಂದಿ, ಮಲಯಾಳಿ, ಹೀಗೆ ಒಟ್ಟು 6 ಲ್ಯಾಂಗ್ವೇಜಲ್ಲಿ ಇದರ ಡಬ್ಬಿಂಗ್ ಆಗ್ತಾ ಉಂಟು. ಏಕಕಾಲದಲ್ಲಿ 6 ಲ್ಯಾಂಗ್ವೇಜ್ ಬಹುಶಃ ಒಂದು ಮಾಡುವುದು ಅಷ್ಟು ಸುಲಭವಾದ ಕೆಲಸವಲ್ಲ. ಹೇಗೆ 40 ಕ್ಯಾಂಪನ್ನು ಮಾಡಲಿಕ್ಕೆ ಕಷ್ಟ ಮಾಡಿ ನಾವು 50 ಕ್ಯಾಂಪನ್ನು ಗುರಿ ಮುಟ್ಟುವ ನಮಗೆ ಒಂದು ಛಲ ಇದ್ದರೆ ಆಗ್ತದೆ. ಅದೇ ರೀತಿ ಈ ಮೂವಿಯೊಂದು ಅದೇ ಟೈಮಲ್ಲಿ ಈ 50 ಕಾರ್ಯಕ್ರಮ ಡಿಸೆಂಬರ್ ಆಗುವಾಗ ನಾವು ಕಂಪ್ಲೀಟ್ ಆಗಬೇಕಿತ್ತು. ಅದೇ ರೀತಿ ನಮ್ಮ ಮೂವಿ ಸಹ ಒಂದು ಕಂಪ್ಲೀಟ್ ಆಗುವ ನಮಗೆ ಒಂದು ಆಶೆ ಇತ್ತು. 2 ಭಗವಂತನ ಕೃಪೆಯಿಂದ ಅದು 2 ನಮಗೆ ಕೈಗೂಡ್ತಾ ಉಂಟು. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ಡಿವೈನ್ ವರ್ಡ್ ಚಾರಿಟೇಬಲ್ ಟ್ರಸ್ಟ್ ನಾವು ಸ್ಟಾರ್ಟ್ ಮಾಡಿದ ಎಲ್ಲರ ಸಹಕಾರದಿಂದಾಗಿ, ಮುಖ್ಯವಾಗಿ ನಮ್ಮ ಬಿಷಪ್ ಅವರು, ಮಂಗಳೂರು ಡಯಾಸಿಸ್, ಅದೇ ರೀತಿ ಉಡುಪಿ ಡಯಾಸಿಸ್ ಮತ್ತು ಎಲ್ಲ ಧರ್ಮಗುರುಗಳ ಸಹಕಾರದಿಂದಾಗಿ ಡಿವೈನ್ ವರ್ಡ್ ಚಾನಲ್ ಸಹ 24 ಗಂಟೆ ಕಂಟಿನ್ಯೂಸ್ ಆಗಿ ನಾವು ಅದನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಅದರಲ್ಲಿ ನಾವು ಮುಖ್ಯವಾಗಿ ಜೀಸಸ್ ಏನು ಟೀಚ್ ಮಾಡಿದ್ದಾರೆ ಮಾತ್ರವಲ್ಲ, ಅದನ್ನು ನಾವು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅದನ್ನು ಸಹ ನಾವು ಎಲ್ರಿಗೂ ಹೇಳ್ತೇವೆ. ಎಲ್ಲ ಚರ್ಚಲ್ಲಿ ICM ಅಂತ ಯುವಕರು ಕೇವಲ ಮುಂಚೆ ಕ್ರಿಕೆಟ್ ಬ್ಯಾಟಿಗೆ ಅಥವಾ ಥ್ರೋಬಾಲ್, ವಾಲಿಬಾಲ್ ಆಗಿ ಸೀಮಿತ ಇದ್ದವರು ಈಗ ಸಾಮಾಜಿಕ ಕಾರ್ಯಕ್ರಮಗಳಾದ ಹೆಲ್ತ್ ಕ್ಯಾಂಪು, ಅದೇ ರೀತಿ ಶೋಷಣೆ ಯಾರಿಗಾದರೂ ಆಗ್ತಾರಾದರೆ ಅಥವಾ ಯಾರಾದರೂ ಫಲಾನುಭವಿಗಳಿಗೆ ಏನಾದರೂ ಸರ್ಕಾರದಿಂದ ಫಲಾನುಭವ ಸಿಗಬೇಕಾದ್ರೆ ಅಂಥವರಿಗೆ ಬೇಕಾದ ಒಂದು ನಾಲೆಜ್ ಮತ್ತು ಗೈಡೆನ್ಸ್, ಅದೇ ರೀತಿ ಪ್ರಯತ್ನವನ್ನು ICM ಅಂತ ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದೆ. ಅವರ ಈ ಒಂದು ವಿಷಯವು ಮುಂದೆ ಇನ್ನೂ ಎಲ್ಲ ಚರ್ಚಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳು ಕೇವಲ ಪೂಜೆ ಪುನಸ್ಕಾರ ಮಾತ್ರವಲ್ಲ, ಬಡಬಗ್ಗರ ಸೇವೆ ಮಾಡಿ ಎಲ್ಲರಿಗೂ ನಾವು ಮುಟ್ಟುವಾಗೆ ನಾವು ಇದ್ದರೆ ಮಾತ್ರ ನಮ್ಮ ಬದುಕಿಗೆ ಅರ್ಥ ಬರ್ತದಂತ ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ನಮಗೆ ಈ ಕಾರ್ಯಕ್ರಮಕ್ಕೆ ಕರೆದು ಇಂಥ ಒಂದು ಅವಕಾಶ ಕೊಟ್ಟ ದಯಾಮಾತೆಯ ಚರ್ಚಿನ ಎಲ್ಲರಿಗೂ, ಅದೇ ರೀತಿ ಪಣೀರ್ನ ಊರಿನ ICM, ಅದೇ ರೀತಿ ಸ್ಕೂಲ್ ಮತ್ತು ಊರಿನ ಎಲ್ಲ ಜನರಿಗೆ ಧನ್ಯವಾದ ಹೇಳ್ತಾ ನನ್ನ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ ವೆಸ್ಟರ್ನ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಹಾಗೂ ಡಿವೈನ್ ವರ್ಡ್ ಇದರ ಅಧ್ಯಕ್ಷರಾಗಿರುವ ವಾಲ್ಟರ್ ಸ್ಟೀಫನ್ ಮೆಂಡಿಸ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಕೊನೆಯ ಹಂತವಾಗಿ ಧನ್ಯವಾದಗಳನ್ನು ಹೇಳಲು ಮುಂದೆ ಬರುತ್ತಿದ್ದಾಳೆ ವಿಲ್ಮಾ ಡಿಸೋಜಾ. ಆತ್ಮೀಯರೇ, ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ದಯಾಮಾತೆಯ ಇಗರ್ಜಿ ಪಾನೀರ್ ದೇಳಕಟ್ಟೆ ಹಾಗೂ ಭಾರತೀಯ ಕಥೋಲಿಕ್ ಯುವ ಸಂಚಾಲನ್ ಪಾನೀರ್ ಘಟಕದ ನೇತೃತ್ವದಲ್ಲಿ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮ್ಯಾಂಗಳೂರು ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ 37ನೇ ಉಚಿತ ನೇತ್ರ ತಪಾಸಣಾ ಶಿಬಿರ ಹಾಗೂ ಉಚಿತ ವೈದ್ಯಕೀಯ ಶಿಬಿರಕ್ಕೆ ಸಹಕಾರ ನೀಡಿದ ಎಲ್ಲ ಮಹನೀಯರನ್ನು ಸ್ಮರಿಸಿ ಧನ್ಯವಾದವನ್ನು ಅರ್ಪಿಸುವ ಈ ಸುಸಂದರ್ಭದಲ್ಲಿ ಮೊದಲನೆಯದಾಗಿ ಧನ್ಯವಾದವನ್ನು ಹೇಳಲು ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಹಿತನುಡಿಗಳನ್ನಾಡಿದಂತಹ ವಾಲ್ಟರ್ ಸ್ಟೀಫನ್ ಮೆಂಡಿಸ್ ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಅಂತೆಯೇ ನಮ್ಮೊಂದಿಗಿದ್ದಾರೆ ಈ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಟ್ರೀಸಾ, ಇವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು. ಅಂತೆಯೇ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಾಜೀವ್ ಬಿ, ಅಸಿಸ್ಟೆಂಟ್ ಪ್ರೊಫೆಸರ್ ಎಜೆ ಹಾಸ್ಪಿಟಲ್ ಮ್ಯಾಂಗಳೂರು, ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಡಾಕ್ಟರ್ ಎ ಬಿ ಆಲುಕಲ್, ಅಸಿಸ್ಟೆಂಟ್ ಪ್ರೊಫೆಸರ್ ಎಜೆ ಡೆಂಟಲ್ ಕಾಲೇಜ್, ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂದಿನ ಇನ್ನೋರ್ವ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ ಲಯನ್ ರೊನಾಲ್ಡ್ ಕೊಲಾಸೋ, ಕೋಆರ್ಡಿನೇಟರ್ ಮೆಡಿಕಲ್ ಕ್ಯಾಂಪ್ಸ್, ಇವರಿಗೂ ಸಹ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಪಾನೀರ್ ಚರ್ಚಿನ ಉಪಾಧ್ಯಕ್ಷರಾದಂತಹ ಮೈಕಲ್ ಲೋಬೋ ಹಾಗೂ ಕಾರ್ಯದರ್ಶಿ ಸರಿತಾ ಡಿಸೋಜಾ, ಇವರು ಕೂಡ ಇಂದಿನ ಕಾರ್ಯಕ್ರಮದ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ. ಇವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿದ್ದಾರೆ ಡೆರಿಲ್ ಡಿಸೋಜಾ, ಅಧ್ಯಕ್ಷರು ಇಂಡಿಯನ್ ಕ್ಯಾಥಲಿಕ್ ಯೂತ್ ಮೂವ್ಮೆಂಟ್ ಸೌತ್ ವರಾಡೋ ಹಾಗೂ ಕಾರ್ಯದರ್ಶಿ ಜೋಸ್ನಾ, ಇವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಧನ್ಯವಾದವನ್ನು ಕೋರಲು ಬಯಸುತ್ತೇನೆ ಈ ಕಾರ್ಯಕ್ರಮದ ಪ್ರಾಯೋಜಕರಾದ ಮಿಸಸ್ ಮಗ್ದಲಿನ್ ಮೆಂಡಿಸ್ ಆ್ಯಂಡ್ ಫ್ಯಾಮಿಲಿ, ಇವರಿಗೂ ಕೂಡ ಹೃದಯಾಂತರಾಳದ ಧನ್ಯವಾದಗಳು. ಸಹ ಪ್ರಾಯೋಜಕರಾದ ಡೆನಿಸ್ ಗೊನ್ಸಾಲ್ವಿಸ್ ಹಾಗೂ ಫ್ರಾಂಕಿ ಕುಟೀನಾ, ಇವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಇಂದಿನ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಂತಹ ಡಿವೈನ್ ವರ್ಡ್ ಚಾರಿಟೇಬಲ್ ಟ್ರಸ್ಟ್ ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಕೋರುತ್ತೇನೆ. ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿ ಬಹಳಷ್ಟು ಸಿದ್ಧತೆಯಿಂದ ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ಐಸಿವೈಎಂ ಪಾನೀರ್ ಘಟಕದ ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಈ ಶಿಬಿರಕ್ಕೆ ಆಗಮಿಸಿದ ಎಜೆ ಹಾಸ್ಪಿಟಲ್ ಇಲ್ಲಿನ ಎಲ್ಲ ಡಾಕ್ಟರ್ಸ್ ಹಾಗೂ ದಾದಿಯರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಶ್ರಮಿಸಿದ ಎಲ್ಲ ಮಹನೀಯರಿಗೂ ಹಾಗೂ ಇಲ್ಲಿ ನೆರೆದ ಎಲ್ಲ ನಾಗರಿಕರಿಗೂ ಐಸಿವೈಎಂ ಪಾನೀರ್ ಘಟಕದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಪ್ರೀತಿಯಿಂದ ಧನ್ಯವಾದಗಳನ್ನು ಹೇಳಿದ ವಿಲ್ಮಾ, ನಿಮಗೂ ಧನ್ಯವಾದ.